ಪುತ್ತೂರಿನ ನರಿಮೊಗರಿನಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸಾಂದೀಪನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಂದು ಬಯಲು ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ನೆರವೇರಿಸಿದರು. ಈ ವೇಳೆ ಗಣೇಶ ವಿಗ್ರಹ ಮತ್ತು ಗುಡಿಯ ನಿರ್ಮಾಣಕ್ಕೆ ಕೊಡುಗೈ ದಾನಿಯಾದ ಹಿರಣ್ಯ ಗಣಪತಿ ಭಟ್ ದಂಪತಿಗಳಿಗೆ ಸನ್ಮಾನವನ್ನ ಮಾಡಲಾಯಿತು. ಇನ್ನು ಇದೇ ಸಂದರ್ಭ ಮಾತನಾಡಿದ ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠದ ಸ್ವಾಮೀಜಿಗಳಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಭಾರತೀಯ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾಗಿ ಆರಾಧನೆಗೆ ಒಳಗಾಗಿರುವಂತಹ ಮಹಾಗಣಪತಿಯ ವಿಗ್ರಹ ಪ್ರತಿಷ್ಠೆ ಇಂದು ಶಿಕ್ಷಣ ಸಂಸ್ಥೆಯ ಆವರಣ ಕೇಂದ್ರದಲ್ಲಿ ನಡೆದಿದೆ. ಶಿಕ್ಷಣ ಸಂಸ್ಥೆಗೆ ಶ್ರೇಯಸ್ಸಾಗುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ತುಂಬಾ ಒಳ್ಳೆಯ ಕೀರ್ತಿಯನ್ನ ಈ ಸಂಸ್ಥೆ ಪಡೆದಿದೆ ಎಂದರು. ಧಾರ್ಮಿಕ ಸಂಸ್ಪರ್ಶದ ಒಂದು ಅಂಗವಾಗಿ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮುಖ್ಯ ಆರಾಧನೆಗೆ ಒಳಗಾಗಿರತಕ್ಕಂತಹ ಮಹಾಗಣಪತಿಯ ಪ್ರತಿಷ್ಠೆ ಇವತ್ತು ನಡೆದಿದೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ. ಶಿಕ್ಷಣ ಸಂಸ್ಥೆಗೆ ತುಂಬ ಶ್ರೇಯಸ್ಸಾಗುವುದರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ತುಂಬ ಒಳ್ಳೆಯ ಕೀರ್ತಿ ಪಡೆದಿದ್ದ ಈ ಶಿಕ್ಷಣ ಸಂಸ್ಥೆ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಪರ್ಶದೊಂದಿಗೆ ಇನ್ನೂ ಹೆಚ್ಚಿನ ಭವಿಷ್ಯವನ್ನು ಹೊಂದಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೇವೆ. ಈ ದಿವಸ ನಮ್ಮ ಗಣಪಣ್ಣನವರು ಗಣಪತಿ ದೇವರ ಒಂದು ಕಟ್ಟಡ ಕಟ್ಟಿ ಅಲ್ಲಿ ಶಿಲಾಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಇದು ಎಷ್ಟವರೆಗೆ ಶಾಲೆ ಇರ್ತದೋ ಅಷ್ಟವರೆಗೆ ಕೂಡ ಗಣಪಣ್ಣನ ಹೆಸರು ಗಣಪಣ್ಣ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವಂಥ ನಮ್ಮ ಒಂದು ಕಲ್ಪನೆ ಆಗಿದೆ. ಅದರಿಂದ ಗಣಪಣ್ಣನ ಎಲ್ರಿಗೂ ಕೂಡ ಮಕ್ಕಳಿಗೂ ನಮ್ಮ ಶಾಲೆಯ ಮಕ್ಕಳಿಗೂ ಅಧ್ಯಾಪಕ ವರ್ಗದವರಿಗೂ ಇಲ್ಲಿರುವ ಎಲ್ರಿಗೂ ಹಾಗೆ ಗಣಪಣ್ಣನ ಸಂಸಾರಕ್ಕೂ ಎಲ್ರಿಗೂ ಆರೋಗ್ಯ ಸುಖ ಸಂತೋಷಗಳನ್ನು ಗಣಪತಿ ಕರುಣಿಸಲಿ, ಒಳ್ಳೆಯ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಹೇಳಿ ನಮ್ಮ ಆಶಯ.